ಪೊಲೀಸ್ ಸೋಗಿನಲ್ಲಿ ಬಂದ ಓರ್ವ ವ್ಯಕ್ತಿ ಮಹಿಳೆಯೊರ್ವಳನ್ನ ಬೆದರಿಸಿ ಹಂತ ಹಂತವಾಗಿ 38,000 ರೂಪಾಯಿ ಸುಲಿಗೆ ಮಾಡಿದಂತಹ ಘಟನೆ ಮಂಗಳೂರಿನಲ್ಲಿ ನಡೆದಿತ್ತು. ಈ ಬಗ್ಗೆ ಕಾವೂರು ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಮಂಗಳೂರಿನ ಕಾವೂರು ಈಶ್ವರ ನಗರದ ಸರ್ಕಾರಿ ಗುಡ್ಡಿಯ ನಿವಾಸಿ ಶಿವರಾಜ್ ದೇವಾಡಿಗ ಬಂಧನಕ್ಕೆ ಒಳಗಾಗಿರುವಂತಹ ಆರೋಪಿ 45 ವರ್ಷ ಪ್ರಾಯದ ಮಹಿಳೆ ಈ ಹಿಂದೆ ಮಸಾಜ್ ಪಾರ್ಲರ್ ಅನ್ನು ನಡೆಸ್ತಾ ಇದ್ದು ಕೆಲವು ಸಮಯದ ಬಳಿಕ ಅದನ್ನ ಮುಚ್ಚಿದ್ರು. ಆರೋಪಿ ಶಿವರಾಜ್ ಇತ್ತೀಚೆಗೆ ಪೊಲೀಸ್ ಯೂನಿಫಾರ್ಮ್ ವೇಷದಲ್ಲಿ ಮಹಿಳೆಯ ಮನೆಗೆ ತೆರಳಿ ತಾನು ಪಾಂಡೇಶ್ವರ ಠಾಣೆಯ ಪೊಲೀಸ್ ಎಂಬುದಾಗಿ ಪರಿಚಯಿಸಿಕೊಂಡು ನೀವು ವೇಶ್ಯಾವಾಟಿಕೆಯನ್ನ ನಡೆಸ್ತಾ ಇದ್ದೀರಿ, ದಂಧೆ ನಡೆಸ್ತಾ ಇರುವುದು ಸಾಹೇಬರಿಗೆ ಗೊತ್ತಾಗಿದೆ, ಸಾಹೇಬರ ಜೊತೆ ಸಹಕಾರವನ್ನ ನೀಡಿದ್ರೆ ದಂಧೆಗೆ ತೊಂದರೆ ಆಗುವುದಿಲ್ಲ, ಗೂಗಲ್ ಪೇ ಮಾಡಿದ್ರೆ ರೈಡ್ ಮಾಡುವುದಿಲ್ಲ ಎಂದು ಹೇಳಿ ಹೋಗಿದ್ದ. ಬಳಿಕ ಮಹಿಳೆಗೆ ಕರೆ ಮಾಡಿದ ಆರೋಪಿ ನಿಮ್ಮ ಮನೆಯಲ್ಲಿ ಚಿನ್ನಾಭರಣ ಹಣ ಇದೆ ಎಂದು ದೂರು ಬಂದಿದೆ, ಪ್ರಕರಣ ಮುಚ್ಚಿ ಹಾಕಲು ಹಣ ಕೊಡಬೇಕು, ಇಲ್ಲವಾದರೆ ಪೊಲೀಸರು ದಾಳಿಯನ್ನು ನಡೆಸುತ್ತಾರೆ ಎಂದು ಬೆದರಿಕೆ ಹಾಕಿದ್ದಾನೆ. ಇದರಿಂದ ಹೆದರಿದಂತಹ ಮಹಿಳೆ ಸಮೀಪದ ಮೊಬೈಲ್ ಶಾಪ್ಗೆ ತೆರಳಿ ಗೂಗಲ್ ಪೇ ಮೂಲಕ 18,000 ರೂಪಾಯಿಯನ್ನ ವರ್ಗಾಯಿಸಿದ್ದಾರೆ. ಬಳಿಕ ಪುನಃ ಕರೆ ಮಾಡಿದ ಅದೇ ವ್ಯಕ್ತಿ ಫೈಲ್ ಪೊಲೀಸ್ ಆಯುಕ್ತರ ಕಚೇರಿಗೂ ಹೋಗಿದೆ, ಪ್ರಕರಣವನ್ನ ಮುಚ್ಚಿ ಹಾಕಲು ಹಣವನ್ನ ನೀಡಬೇಕು, ಇಲ್ಲವಾದರೆ ಆಯುಕ್ತರು ಮಾಧ್ಯಮದವರೊಂದಿಗೆ ಮನೆಗೆ ಬರ್ತಾರೆ ಎಂದು ಬೆದರಿಕೆ ಹಾಕಿದ್ದಾನೆ. ಗಾಬರಿಗೊಂಡ ಮಹಿಳೆ ಮತ್ತೊಮ್ಮೆ ಮೊಬೈಲ್ ಶಾಪ್ಗೆ ಹೋಗಿ 20,000 ರೂಪಾಯಿಗಳನ್ನ ಗೂಗಲ್ ಪೇ ಮಾಡಿದ್ದಾರೆ. ಹೀಗೆ ಒಟ್ಟು 38,000 ರೂಪಾಯಿ ಹಣವನ್ನ ನಕಲಿ ಪೊಲೀಸ್ ನೀಡಿದ ಸಂಖ್ಯೆಗೆ ವರ್ಗಾವಣೆ ಮಾಡಿದ್ದಾರೆ. ಇದೀಗ ತನ್ನನ್ನ ಬೆದರಿಸಿ ಹಣವನ್ನ ವಸೂಲಿ ಮಾಡಿದ ವ್ಯಕ್ತಿ ನಕಲಿ ಪೊಲೀಸ್ ಎಂದು ಗೊತ್ತಾದ ಬಳಿಕ ಮಹಿಳೆ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ಪೊಲೀಸರು ಬಲೆ ಬೀಸಿ ಆರೋಪಿಯನ್ನ ಬಂಧಿಸಿದ್ದಾರೆ.